ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೇಸಿಗೆ ಬಂದಾಗ ಕುಡಿಯುವ ನೀರಿನ ಹಾಹಾಕಾರ ಎಲ್ಲೆಡೆ ಕಾಣ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 2020-21ನೇ ಸಾಲಿನಲ್ಲಿ ನಾವು ವರ್ಷದ 365 ದಿವಸವೂ ಹರಿಯುತ್ತಿರುವಂಥ ನದಿಯಿಂದ, ಆ ಪೆರಿನ್ಸಿಯಲ್ ರಿವರಿಂದ ನೀರನ್ನು ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ತರಬೇಕು ಅಂತೇಳಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಅದು JJM ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಸೇರಿಸಿಕೊಂಡು ಒಬ್ಬ ವ್ಯಕ್ತಿಗೆ ಕನಿಷ್ಠ 55 ಲೀಟರ್ ನೀರನ್ನು ಕೊಡಬೇಕು ಅಂತೇಳಿ ಯೋಜನೆಯನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಒಟ್ಟು ಯೋಜನಾ ವೆಚ್ಚ 780 ಕೋಟಿ ಆಗಿರುತ್ತದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯೋಜನಾ ವೆಚ್ಚ 780 ಕೋಟಿ. ಅದರಲ್ಲಿ ಬಂಟ್ವಾಳ ತಾಲೂಕಿನ 12 ಗ್ರಾಮಗಳು, ವಿಟ್ಲ ಪಟ್ಟಣ ಪಂಚಾಯಿತು ಸೇರಿ ಈ ಯೋಜನೆಯನ್ನು BJP ಸರ್ಕಾರ ಇರುವಾಗ 2023 ಮಾರ್ಚಿಗೆ ಸರ್ಕಾರಿ ಆದೇಶ ಆಗಿ ಟೆಂಡರಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕಡಬ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕಡಬದ ನಮ್ಮ ಶಾಂತಿಮೊಗೇರು ಡ್ಯಾಮಿಂದ ಮತ್ತು ಪುಟ್ರುಪಾಡಿ ಗ್ರಾಮದ ಒಂದು ಡ್ಯಾಮ್ನಿಂದ ಕುಡಿಯುವ ನೀರಿನ ಯೋಜನೆಗೆ 230 ಕೋಟಿಯನ್ನು ಆ ಭಾಗದಲ್ಲಿ ಒಂದು ಟೆಂಡರನ್ನು ಕರೀತಾರೆ. 230 ಕೋಟಿ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ 780 ಕೋಟಿ. ಕುಂದಾಪುರದ ಮೇಜರ್ ಶಂಕರನಾರಾಯಣ್ ಕನ್ಸ್ಟ್ರಕ್ಷನ್ ಇವರಿಗೆ ಟೆಂಡರ್ ಆಗ್ತದೆ. ಕಡಬದ್ದು ಸಪರೇಟಾಗಿ 230 ಕೋಟಿ ಇದ್ದು ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಟೆಂಡರ್ ಆಗಿರ್ತದೆ. ಅದು ಏಕಕಾಲದಲ್ಲಿ 2 ಆಗ್ತದೆ. ನಾವು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾಮಗಾರಿ ಬರದಿಂದ ನಡೀತಾ ಇದೆ. ಆದರೆ ನಾವು ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ಕಾಣ್ತಾ ಇದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 1010 ಕೋಟಿಯ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಂಡಿದೆ ಅಂತೇಳಿ ಪ್ರಕೃತ ಇರುವಂಥ ಶಾಸಕರು ಅದನ್ನು ಎಲ್ಲ ಕಡೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಚಾರಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಕೇಳುವಂಥದ್ದು, ಆ BJP ಸರ್ಕಾರ ಇರುವಾಗ 780 ಕೋಟಿ ಕಾಮಗಾರಿ ಮಂಜೂರಾಗಿ ಅನುಷ್ಠಾನ ಆಗ್ತಾ ಇರುವಂಥ ಕಾಮಗಾರಿಗೆ ಹೊರತಾಗಿ ಇದು ಆಗ್ತಾ ಇದೆಯಾ? ಅಲ್ಲ, ಅದನ್ನು ಸೇರಿಸಿಕೊಂಡು ಇವರು ಈಗ ಆ 1010 ಕೋಟಿ ಅಂತ ಹೇಳ್ತಾ ಇದ್ದಾರಾ ಅಂತ ಹೇಳೋದು ನಮಗೊಂದು ಸ್ಪಷ್ಟೀಕರಣ ಬೇಕು. ಒಂದು ಇನ್ನೊಂದು, ಇಷ್ಟು ದೊಡ್ಡ ಕಾಮಗಾರಿ ಆಗಬೇಕಿದ್ರೆ ಇದರ ಶಿಲಾನ್ಯಾಸವನ್ನು ಭರ್ಜರಿಯಾಗಿ ಮಾಡಬೇಕಿತ್ತು. ಉಸ್ತುವಾರಿ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳಿದ್ದು ಯಾಕೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಇದು ಪುತ್ತೂರು ತಾಲೂಕಿನ ಎಲ್ಲ ಜನರಿಗೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೆ ಕುಡಿಯುವ ನೀರಿನ ಯೋಜನೆ, ನಗರ ಹೊರತುಪಡಿಸಿ ಪುತ್ತೂರು ನಗರಕ್ಕೆ ಜಲಸಿರಿ ಯೋಜನೆ ನಮ್ಮದು 115 ಕೋಟಿ ಇದ್ದು ನಗರಸಭೆ ಅಧ್ಯಕ್ಷರಿದ್ದಾರೆ. ಅದನ್ನು ನಮ್ಮ ಅವಧಿಯಲ್ಲಿ ನಾವು ಆಗಿನ ಉಸ್ತುವಾರಿ ಸಚಿವರಾದಂಥ ಯಾರು UT ಖಾದರ್ ಕರೆದು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದನ್ನು ಗುತ್ತಿಗೆದಾರರು ನೇರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಇದು ಯಾವಾಗ ಆಯಿತು, ಹೇಗೆ ಬಂತು ಎನ್ನುವುದನ್ನು ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅಂತೇಳಿ ನಾನು ಆಧಾರ ಸಹಿತ, ದಾಖಲೆ ಸಹಿತ ನಿಮಗೆ ಅದನ್ನು ಒದಗಿಸಿದ್ದೇನೆ. ಮತ್ತು ಸತ್ಯಾಂಶ ಏನು ಅಂತ ಜನರಿಗೆ ಗೊತ್ತಾಗಬೇಕು ಅಂತೇಳಿ ವಿಚಾರವನ್ನು ತಮ್ಮ ಮುಂದೆ ಇಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಸಂತೋಷದ ವಿಚಾರ ಅಂದರೆ, ಮೊನ್ನೆ 2025-26 ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಮಂಜೂರು ಮಾಡಲು ಉದ್ದೇಶಿಸಲಾಗಿದೆ ಅಂತೇಳಿ ಅನ್ನುವಂಥ ಒಂದು ಪದವನ್ನು ಬಳಸಿ ಅದನ್ನು ಕೊಡ್ತೇವೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿರ್ತಾರೆ. ಅದರ ಒಟ್ಟಿಗೆ ಈಗಿರುವ 100 ಹಾಸಿಗೆಯ
ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮ ವಹಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. ಭಾಳಷ್ಟು ಸಂತೋಷ ಪಡುವಂಥ ವಿಚಾರ. ನಾನು ಕೂಡ ಸಂತೋಷ ಪಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಆ ಬಜೆಟ್ಟಿನ ಇತರ ವಿಚಾರಗಳನ್ನು ಉಲ್ಲೇಖ ಮಾಡುವಾಗ ಬಾಕಿ ಕಡೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ. 100 ಆಸ್ಪತ್ರೆ, 200 ಆಸ್ಪತ್ರೆ, 300 ಆಸ್ಪತ್ರೆ ಪರ್ಟಿಕ್ಯುಲರ್ ಆಗಿ ತೋರಿಸುವಂಥ ಕೆಲಸ. ಪುತ್ತೂರಿಗೆ ನಾನು ತೋರಿಸಲಿಲ್ಲ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್, ನಾನು ಅದನ್ನು ಕಾಪಿ ಕೊಟ್ಟಿದ್ದೇನೆ ನಿಮಗೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಗೈಡ್ಲೈನ್ ಏನು ಅಂತೇಳಿ ತಮಗೆ ಒಂದು ಕಾಪಿಯನ್ನು ಇಟ್ಟಿದ್ದೇನೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಡೀ ದೇಶದಲ್ಲಿ ಯಾವುದೇ ಒಂದು ಆಸ್ಪತ್ರೆ ಆಗಬೇಕಿದ್ರೆ ಅನುಮತಿಯನ್ನು, ವೈದ್ಯಕೀಯ ಕಾಲೇಜು ಆಗಬೇಕಿದ್ರೆ ಅನುಮತಿಯನ್ನು ಅವ್ರು ಕೊಡಬೇಕು. ಅವರು ಕೊಡಬೇಕಿದ್ರೆ ಯಾವುದೋ ರಾಜ್ಯ ಸರ್ಕಾರ, ಯೂನಿಯನ್ ಟೆರಿಟರಿ, ಯೂನಿವರ್ಸಿಟಿ, ಇನ್ನು ಯಾವುದೋ ಟ್ರಸ್ಟ್ಗಳು, ಯಾವುದೋ ಕಂಪೆನಿ ಅವರಿಗೆ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಬೇಕಿದ್ರೆ ಅವರು ಇಲ್ಲಿ 300 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿರಬೇಕು. 300 ಬೆಡ್ಡಿನ ಆಸ್ಪತ್ರೆಯಲ್ಲಿ ಟೀಚಿಂಗ್ ಫ್ಯಾಕಲ್ಟಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರಬೇಕು. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಆರಂಭ ಮಾಡಬೇಕಿದ್ರೆ ಹೆಚ್ಚಾಗಿ ಅದರಲ್ಲಿ ಗೈಡ್ಲೈನ್ ಇರುವಂಥದ್ದು ಜಿಲ್ಲೆಗೆ ಪ್ರಾತಿನಿಧ್ಯ. ಜಿಲ್ಲೆಯಲ್ಲಿ ಒಂದು ರೆಫರಲ್ ಮೆಡಿಕಲ್ ಹಾಸ್ಪಿಟಲ್ ಕೂಡ ಇರಬೇಕು ಅಂತೇಳಿ ಅವರದೊಂದು ಗೈಡ್ಲೈನ್ ಇದೆ. ಮತ್ತು ಒಂದೇ ಕಡೆ 20 ಎಕರೆ ಜಾಗ ಬೇಕು ಆ ಮೆಡಿಕಲ್ ಕಾಲೇಜಿಗೆ ಅಂತೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ. ಇದು ಆದಾಗ ಆಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮಾಡೋದಿದ್ದರೆ ರಾಜ್ಯ ಸರ್ಕಾರ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲಿಕೇಶನ್ ಹಾಕಬೇಕು. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಬಂದು ಅವರು ಯಾವ ಜಾಗವನ್ನು ಪ್ರಪೋಸ್ ಮಾಡಿದಾರೋ ಆ ಜಾಗಕ್ಕೆ ಬಂದು ಅಲ್ಲಿರುವಂಥ ಮೆಡಿಕಲ್ ಆಸ್ಪತ್ರೆಯನ್ನು ವಿಸಿಟ್ ಮಾಡಿ ಅವರ ಗೈಡ್ಲೈನ್ ಪ್ರಕಾರ ಆಸ್ಪತ್ರೆಯಲ್ಲಿ ಎಲ್ಲ ಸವಲತ್ತು ಇದ್ದರೆ ಅವರು ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ. ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ. ಆಮೇಲೆ ಸರ್ಕಾರ ತನ್ನ ಮೆಡಿಕಲ್ ಕಾಲೇಜಿನ ಪ್ರೋಸೆಸ್ಸನ್ನು ಆರಂಭ ಮಾಡಬೇಕು. ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಗೈಡ್ಲೈನ್. ಈಗಾಗಲೇ ರಾಜ್ಯದಲ್ಲಿ 31 ಜಿಲ್ಲೆ ಇದೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಕೊಟ್ಟ ಹಾಗೆ ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿರುವಂಥದ್ದು 15 ಮಾತ್ರ, 31 ಜಿಲ್ಲೆಯಲ್ಲಿ. ಇದು ಈ ಅಂಕಿ ಸಂಖ್ಯೆಯನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ನೆಟ್ಟಲ್ಲಿ ನೋಡಿದರೂ ಹುಡುಕಿದ್ರದ್ದು ಸಿಗ್ತದೆ. ಇದಕ್ಕೆ ಪೂರಕವಾಗಿ ನಾವೇನು ಮಾಡಿದ್ದೇವೆ ಅಂತೇಳಿ, ಹಿಂದಿನ ಶಾಸಕನಾಗಿ ನಾನು ಇರಬೇಕಿದ್ರೆ ಈ ಗೈಡ್ಲೈನನ್ನು ನೋಡಿಕೊಂಡು ಪುತ್ತೂರಿನಲ್ಲಿ 300 ಬೆಡ್ಡಿನ ಆಸ್ಪತ್ರೆಯನ್ನು ಮೊದಲು ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಇಲ್ಲಿ ಒಂದು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟನ್ನು ಸರ್ಕಾರದ ವತಿಯಿಂದಲೇ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಏನೇನು ದಾಖಲೆಗಳು ಬೇಕೋ ಅದನ್ನೆಲ್ಲವನ್ನು ಇಟ್ಟಿದ್ದೇನೆ. ನಾನು ಎಲ್ಲ ದಾಖಲೆಗಳನ್ನು ಅದರ ಮುಂದೆ ಇದೆ, ನಿಮ್ಮ ಮುಂದೆ ಕೊಟ್ಟಿದ್ದೇನೆ. ನಮ್ಮ ಪ್ರಯತ್ನಗಳು ಆಗಿದೆ. ನಮ್ಮ ಪ್ರಯತ್ನಗಳು ಸರ್ಕಾರಕ್ಕೆ ಮುಟ್ಟಿದೆ. ಸರ್ಕಾರಿ ಆದೇಶ ಕೂಡ ಇದೆ. ಇದರಲ್ಲಿ ಸರ್ಕಾರದ ಪತ್ರ ಸಂಖ್ಯೆಯನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಒಳಗಡೆ ದಾಖಲೆಯಲ್ಲಿ ಪತ್ರ ಸಂಖ್ಯೆ ಕೂಡ ಇದೆ. ನಮ್ಮದು 300 ಬೆಡ್ಡಿನ ಆಸ್ಪತ್ರೆಗೆ 12/2/2021 ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು, ಇಲ್ಲಿ ಕೊಟ್ಟಂಥ ಪತ್ರ ಬಾಕಿ ಎಲ್ಲ ಅದರಲ್ಲಿ ಇದೆ. ಅದು ಅವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಆ ಪತ್ರಿಕಾ ಕಟ್ಔಟ್ಗಳನ್ನು ಕೂಡ ಇಟ್ಟಿದ್ದೇವೆ. ಯಾಕಂದರೆ ನಮ್ಮ ಒಂದು ಹಂತದ ಪ್ರಯತ್ನಗಳು, ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟರು 40 ಎಕರೆ ಜಾಗವನ್ನು ಕಾಯ್ದಿಟ್ಟ ಮೇಲೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಅವರು ಏನು ಮುಂದುವರಿಸ್ತಾರೋ ಅದನ್ನು ಮುಂದುವರಿಸಿ ಆಸ್ಪತ್ರೆಗೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಬಹುಶಃ ಇಲ್ಲಿಯ ಎಲ್ಲ ನಮ್ಮ ಏನು
ತಾಲೂಕು ಆಫೀಸ್, PWD ಹೀಗೆ ಸಂಬಂಧಪಟ್ಟಂಥ ಅಲ್ಲಿ ಸ್ವಲ್ಪ ಜಾಗ, ಸಬ್ ಜೈಲು, ಸಬ್ ರಿಸಾಬಿಸಿ ಎಲ್ಲ ಜಾಗವನ್ನು ಅದಕ್ಕೆ ಕಾಯ್ದಿರಿಸಿ ನಗರದ ನಮ್ಮ ಕೇಂದ್ರ ಭಾಗದಲ್ಲಿ ಆಸ್ಪತ್ರೆ ಇರಬೇಕು ಅಂತೇಳಿ ಜನರ ಒತ್ತಡ ಇತ್ತು. ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಗ್ರಾಮಾಂತರದಲ್ಲಿದ್ದರೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅಲ್ಲಿ ಆಟೋ ರಿಕ್ಷಾದಲ್ಲಿ ಹೋಗಬೇಕು, ದೂರ ಆಗ್ತದೆ. ಪೇಟೆಯಲ್ಲಿ ಆಸ್ಪತ್ರೆ ಇರಬೇಕು ಅಂತೇಳಿ ಜನರ ಒತ್ತಡ ಬಂದಾಗ ARS ಸಮಿತಿಯಲ್ಲಿ, ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಾವು ಒಂದು ತೀರ್ಮಾನ ಮಾಡಿ ಇಲ್ಲಿಗೆ ಪ್ಲ್ಯಾನ್ ಎಸ್ಟಿಮೇಟ್ ಮಾಡಿ ನಮ್ಮ DHO, ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಸರ್ಕಾರಕ್ಕೆ ಕಳಿಸಿಕೊಟ್ಟು ಸರ್ಕಾರಕ್ಕೆ ನಮ್ಮ ಇದನ್ನು ತಲುಪಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಹಿಂದಿನ ಶಾಸಕರು ಏನೂ ಮಾಡಲಿಲ್ಲ, ಎಲ್ಲ AC ಆಫೀಸಲ್ಲಿ ಫೈಲ್ ಇತ್ತು, ಅದನ್ನು ನಾನು ಹೊತ್ತುಕೊಂಡು ಹೋದೆ ಅಂತ ಹೇಳೋದನ್ನು ಹೇಳಿದ್ದಾರೆ. AC ಆಫೀಸಿಗೆ ಆರೋಗ್ಯ ನಮ್ಮ ಇಲಾಖೆಯದ್ದು ಯಾಕೆ ಫೈಲ್ಗಳು ಹೋಗ್ತದೆ ಅಂದ್ರೆ ಗೊತ್ತಿಲ್ಲ. ಆಸ್ಪತ್ರೆಗೆ ಸಂಬಂಧಪಟ್ಟದ್ದು ನಮ್ಮ THO, DHO, AM ಇವರದನ್ನು ಗಮನಿಸ್ತಾರೆ. ರೆವಿನ್ಯೂಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಜಾಗದ ಇದ್ದರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನು ಗಮನಿಸ್ತಾರೆ. ಹಾಗೆ ಇವತ್ತು ನಾವು ದಾಖಲೆ ಸಮೇತ ಎಲ್ಲವನ್ನು ಜನರ ಮುಂದಿಡಬೇಕು, ಜನರಿಗೆ ಸತ್ಯ ಸಂಗತಿ ಏನು ಅಂತ ಗೊತ್ತಾಗಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರಬೇಕಿದ್ರೆ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರಬೇಕಾದ್ರೆ ಏನೇನು ಪ್ರಯತ್ನಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಟ್ಟು ಮೆಡಿಕಲ್ ಕಾಲೇಜ್ ಆಗೋದ್ರಿಂದ ಸಂತೋಷ ಪಡುವನು ನಾನು ಕೂಡ. ಶಿಲಾನ್ಯಾಸ ಕಾರ್ಯಕ್ರಮದಂದು ನಾನು ಕೂಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ, ನಾನು ಕೂಡ ಅಭಿನಂದನೆ ಕೊಡ್ತೇನೆ ಮುಖ್ಯಮಂತ್ರಿಗಳಿಗೆ, ಶಾಸಕರಿಗೆ. ನಾವು ಅಭಿವೃದ್ಧಿಗೆ ಖಂಡಿತ ಸಹಕಾರ ಮಾಡ್ತೇವೆ, ಅಭಿವೃದ್ಧಿಯ ಜೊತೆ ಇದ್ದೇವೆ. ಆದರೆ ಯಾವುದೋ ಪ್ರಚಾರ ಸುಳ್ಳು ಹೇಳುವುದಕ್ಕೆ ನಾವು ವಿರೋಧ ಇದ್ದೇವೆ. ಇದೇ ನಮ್ಮ ವಿಚಾರ. ಈಗ ನೀವು ಆ ಜಾಗದಲ್ಲಿ ಒಣ ಮೀನು ಒಣಗಿಸಲಿಕ್ಕೆ ಟ್ರೈ ಮಾಡಿದ್ರೆ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮತ್ತೆ ಮಾತಾಡ್ತಾರೆ. ಈಗ ಶಾಸಕರು ಹೇಳಿದಂತೆ ಹಿಂದಿನ ಶಾಸಕರ ಅವಧಿಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ, ಬದಲಾಗಿ ಮೆಡಿಕಲ್ ಕಾಲೇಜ್ಗೆ ಮೀಸಲಿಟ್ಟ ಜಾಗದಲ್ಲಿ ಮೀನು ಫ್ಯಾಕ್ಟ್ರಿ ಮಾಡಲಿಕ್ಕೆ ಹೊರಟರು, ಮತ್ತು ಅವರು ಇಲ್ಲಿಂದ ಮೆಡಿಕಲ್ ಕಾಲೇಜ್ ಆಗ್ತಾರೆ ಅಂತ ನಿಮ್ಮನ್ನು ಲೇವಡಿ ಮಾಡೋ ಹತ್ರ ಹೇಳಿದ್ದಾರೆ. ನಮಗೆ ನಮ್ಮ ಹಿರಿಯರೊಂದು ಸಂಸ್ಕಾರ ಕೊಟ್ಟಿದ್ದಾರೆ. ಆ ಸಂಸ್ಕಾರದ ಅಡಿಯಲ್ಲಿ ನಾವು ರಾಜಕಾರಣ ಕೂಡ ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ, ರಾಜಧರ್ಮವನ್ನು ಕೂಡ ಪಾಲನೆ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನಿತ್ತು ಅಂದರೆ, ಆಗ ಮೆಡಿಕಲ್ ಆಸ್ಪತ್ರೆ ಆಗದೆ, 300 ಬೆಡ್ಡಿನ ಆಸ್ಪತ್ರೆ ಆಗದೆ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಾಲಾವಕಾಶ ತೆಗೊಳ್ತದೆ. ಆ ಮಧ್ಯದಲ್ಲಿ ನಾವು ಇನ್ನೊಂದು ಜಾಗವನ್ನು ಹುಡುಕಿ ಇಲ್ಲೇ, ಯಾಕಂದರೆ ನಾವು ಈಗಾಗಲೇ ಅಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಜಾಗ ಮಾಡಿಕೊಟ್ಟಿದ್ದೀವಿ, RTC ಆಗಿದೆ. ನನ್ನ ಅವಧಿಯಲ್ಲಿ ಅದು ಹೌದು ಹೌದು ಸಿಂಗಾಣಿಯಲ್ಲಿ 15 ಎಕರೆ ನಾವು ಇಲ್ಲಿ DRಗೆ SP ಆಫೀಸಿಗೆ 15 ಎಕರೆ ಮಾಡಿಕೊಟ್ಟಿದೆ. ಅದೇ ರೀತಿಯಲ್ಲಿ ಇದನ್ನು ಮಾಡುವ ತಕ್ಷಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತು ಅಂದರೆ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತೇಳಿ ಒಂದು ಯೋಜನೆಯನ್ನು ತಂದಿತ್ತು. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಆಗುವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಕರಾವಳಿ ಭಾಗಕ್ಕೆ, ಕೋಸ್ಟಲಿಗೆ ಮೀನು ಸಂಸ್ಕರಣೆಗೆ ಒತ್ತನ್ನು ಕೊಟ್ಟಿತ್ತು, ಸೀ ಫುಡ್ ಪಾರ್ಕ್ಗೆ ಒತ್ತನ್ನು ಕೊಟ್ಟಿತ್ತು. ಆ ಸೀ ಫುಡ್ ಪಾರ್ಕ್ ಬಂದರೆ ಅದು ಏನು ಗೈಡ್ಲೈನ್ ಅಂದರೆ, ಪೋರ್ಟಿಂದ 50 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅದು ಸೀ ಫುಡ್ ಪಾರ್ಕ್ ಇರಬೇಕು. ಇಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿ ಅದನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ಆ ಸೀ ಫುಡ್ ಪಾರ್ಕ್ ಇತ್ತು. ಉದಾಹರಣೆಗೆ ನಮ್ಮಲ್ಲಿ ಸಿಗಡಿ ಮೀನಿದೆ, ಎಟ್ಟಿದೆ, ಎಟ್ಟಿಯ ಚಟ್ನಿ, ಎಟ್ಟಿಯ ಉಪ್ಪಿನಕಾಯಿ, ಎಟ್ಟಿಯ ಏನು ಮಸಾಲೆ ಹಾಕಿ ಅದನ್ನು ಫ್ರೆಶ್ ಇದು ಮಾಡುವಂಥದ್ದು, ಈ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಿ ಈಗಾಗಲೇ ನಮ್ಮ ಕೇರಳದ ತ್ರಿವೇಂದ್ರಮಲ್ಲಿದೆ ಸೀ ಫುಡ್ ಪಾರ್ಕ್. ಒಂದು ಸಾವಿರಾರು ಜನರಿಗೆ ಅದು ಉದ್ಯೋಗ ಸಿಗ್ತದೆ. 40 ಎಕರೆಯಲ್ಲಿ ಒಂದು 50-100 ಕೈಗಾರಿಕೆಗಳು ಬರ್ತವೆ. ಆ 100-200 ಕೈಗಾರಿಕೆಗಳಲ್ಲಿ ಪುತ್ತೂರಿನವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ. ಮತ್ತು ಅದು ಜನನಿಬಿಡ ಪ್ರದೇಶ ಅಲ್ಲ, ಅದು ಒಂದು ಸಪರೇಟಾಗಿ ಜಾಗ ಇದೆ. ತತ್ಕಾಲಕ್ಕೆ ನಮಗೆ ಇದೇ ಆಗ್ಬೋದು ಅಂತೇಳಿ ನಾನು ಅದನ್ನು ಪ್ರಪೋಸ್ ಮಾಡುವಂಥ ಕೆಲಸವನ್ನು ಆಗ ಮಾಡಿದೆ. ವಿರೋಧ ಬಂತು. ವಿರೋಧ ಬಂದಾಗ ಜನ ವಿರೋಧಿಸ್ತಾರೆ ಅಂತೇಳಿ ಬೇಡ ಅಂತೇಳಿ ನಾನು ಬಿಟ್ಟುಬಿಟ್ಟೆವು. ಅದು ಬಹುಶಃ ಮೂಡುಬಿದಿರೆಗೆ ಈಗ ಹೋಗಿರಬೇಕು. 2 ಜಾಗ ಇದ್ದದ್ದು, ಒಂದು ಮೂಡುಬಿದಿರೆ, ಒಂದು ಪುತ್ತೂರು. ನಾವು ಒತ್ತಡದಲ್ಲಿ ನಾವು ಪುತ್ತೂರನ್ನು ಹಾಕಿಸಿದ್ದು ಅಷ್ಟೇ. ಈಗ ಇನ್ನೊಂದು ಟೆಕ್ನಿಕಲ್ ಇಶ್ಯೂ, ಇದು ಕೂಡ ಚರ್ಚೆಯಲ್ಲಿ ಬಂದ ವಿಷಯ. ಈಗ
ನಿಮ್ಮ ಅವಧಿಯಲ್ಲಿ ನಮಗೆಲ್ಲ ಗೊತ್ತು, ಪುತ್ತೂರು ಸರ್ಕಾರ ಅದಕ್ಕೆ ಮುಂದಿನ ಸಭೆ ಮಾಡಿದ್ದೀವಿ, ಎಷ್ಟು ಲೆಟರ್ ಹಾಕಿದ್ದೀವಿ, ಮತ್ತೆ ಅದಕ್ಕೆ ಪರಿಶೀಲನೆ ಬಂದದ್ದು, ಮತ್ತೆ ಅದಕ್ಕೆ ಕ್ಲಾರಿಫಿಕೇಷನ್ ಎಲ್ಲ ಆಗಿದೆ. ಈಗ 5.1 ಎಕರೆ ನಿಮ್ಮ ಅವಧಿಯಲ್ಲಿ ಅಲ್ಲಿ ಜಾಗ ಎಲ್ಲ ಅಕ್ಕಪಕ್ಕದ ಜಾಗ ಎಲ್ಲ ಕೊಡಿಸಿದ್ವಿ ಎಲ್ಲ ಆಗಿದೆ. ಈಗ ಸಪೋಸ್ ಇದನ್ನೇ ಇನ್ ಕೇಸ್ ಅವರು ಅಪ್ಗ್ರೇಡ್ ಮಾಡಿ ಹೊರಟ್ರೆ ಎಕ್ಸಿಸ್ಟಿಂಗ್ ಆಸ್ಪತ್ರೆಯನ್ನು ಏನು ಮಾಡೋದು ಅಂತ ತುಂಬ ತೊಂದರೆ ಇರುವಂಥದ್ದು. ಎಕ್ಸಿಸ್ಟಿಂಗ್ ಆಸ್ಪತ್ರೆಯನ್ನು ಉಳಿಸಿಕೊಂಡೇ ಮಾಡಲಿಕ್ಕೆ ಜಾಗ ಇದೆ ಅಂತೇಳಿ ನಾವು ಅವತ್ತು, ನೀವು ಮೀಡಿಯಾದವರಲ್ಲಿ ಬಂದಿದ್ದೀರಿ ಅಂತ ಗೊತ್ತಿಲ್ಲ, ಬಂದಿದ್ದೀರಾ? ನಮ್ಮ ಇಂಜಿನಿಯರ್ಸ್, ನಮ್ಮ DHO, ನಮ್ಮ AC, ನಮ್ಮ ಯಾವುದು ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ಎಲ್ಲ ಇದ್ದು ನಾವು ಆಚೆ ನಮ್ಮ ಹಳೆಯ ತಾಲೂಕು ಆಫೀಸ್, ಈಗಿನ ಯಾವುದು ಇದು ಡಿಗ್ರಿ ಕಾಲೇಜ್, ಅಲ್ಲಿಯ ನಮ್ಮ ಆಸ್ಪತ್ರೆಯ ಕ್ವಾರ್ಟರ್ಸ್ಗಳು, ಹಳೆಯ ಬೀಳುವ ಹಂತದಲ್ಲಿ ಕ್ವಾರ್ಟರ್ಸ್, ಅಲ್ಲಿ ಮಾರ್ಚರಿ, ನಮ್ಮ ಈಗಿನ ಇದುಂಟಲ್ಲ ಆಕ್ಸಿಜನ್ ಪ್ಲ್ಯಾಂಟ್, ಅದರ ಹಿಂಬದಿಯಲ್ಲಿ ಬರ್ತದೆ ಜಾಗ ಅಂತೇಳಿ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದು ಸೇರಿ ಸಭೆಯಲ್ಲಿ ಆಡಳಿತ ವೈದ್ಯಾಧಿಕಾರಿ ಅವರು ಹೇಳಿದ್ರು ಸ್ಕೇಟರ್ಡ್ ಆಗಿದೆ ಬಿಲ್ಡಿಂಗ್, ಅಲ್ಲಿ ಕಟ್ಟಲಿಕ್ಕೆ ಇಲ್ಲ ಹಾಗೆಲ್ಲ ಹೇಳಿದಲ್ಲ, ಅಲ್ಲ ಹೇಳಿದ್ರು ಖಾಲಿ ಜಾಗ, ಅವ್ರು ಹೇಳಿದ್ದು ಖಾಲಿ ಜಾಗ 50 ಸೆನ್ಸ್ ಉಂಟು ಅಂತ ಪತ್ರಿಕೆಯಲ್ಲಿ ಬಂದಿತ್ತು, ಸರಿ ಅಲ್ಲ? ಅಲ್ಲ ಹೇಳ್ತೇನೆ 50% ಆಫ್ ದಿ ಏರಿಯಾ ಕವರ್ ಆಗಿದೆ ಆಲ್ರೆಡಿ, ಸ್ಕ್ಯಾಟರ್ಡ್ ಆಗಿ. ಸರಿ, ಇನ್ನೂ ಜಾಗ ಇಲ್ಲ ಅಂತ ಶಾಸಕರು ಇಲ್ಲ ಅಂತ ಹೇಳ್ಬೋದು. 50% ಜಾಗ ಕವರ್ ಆಗಿದೆ, ಸರಿ ಉಂಟು. ಆದರೆ ಅಲ್ಲಿಯ ತಾಲೂಕು ಆಫೀಸ್ ಅದು ಹಳೆ ಕಟ್ಟಡ, ಅದು ಈಗ ಉಪಯೋಗ ಇಲ್ಲ. ಆದರೆ ಹಿಂದೆ ನಮ್ಮ ವೈದ್ಯಾಧಿಕಾರಿಗಳ ಇದಿದೆ, ಕ್ವಾರ್ಟರ್ಸ್ ಇದೆ, ನೋಡಿರ್ಬೋದು ಮೋರ್ಚರಿಗೆ ಹೋಗುವಾಗ. ಇದನ್ನೆಲ್ಲ ಡೆಮಾಲಿಷ್ ಮಾಡಿ ಅದರಿಂದ ಈಚೆ ಅದನ್ನು ಎಲ್ಲಿ ತನಕ ಅಂದರೆ ಇಲ್ಲಿ ಒಂದು ಗೂಡಂಗಡಿ ಉಂಟಲ್ಲ, ಪ್ರೆಸ್ ಇದು ಮಾಡ್ತಾರೆ ಟೈಪು, ಹಾಂ, ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡೋದು. ಎಲ್ಲಿಂದ ಅಲ್ಲಿ ತಡೆಗೋಡೆ ಕಟ್ಟಿ ಆ ತೋಡಿನಿಂದ ಮೋರ್ಚರಿಯಿಂದ ಇಲ್ಲಿ ತನಕ ಉದ್ದಕ್ಕೆ 4 ಫ್ಲೋರಿನ ಕಟ್ಟಡ ಮಾಡೋದು ಅಂತೇಳಿ ಅದು ನಮ್ಮ ಪ್ಲ್ಯಾನ್ ಎಸ್ಟಿಮೇಟ್ ಆಗ್ತದೆ. ಇರುವಂಥ ಆಸ್ಪತ್ರೆಗೆ ಏನೂ ಸಮಸ್ಯೆ ಆಗೋದಿಲ್ಲ. ಬಿಡುವುದಿಲ್ಲ, ಅದು ರೋಗಿಗಳಿಗೆ ಉಪದ್ರ ಆಗ್ತದೆ ಅನ್ನುವಂಥ ಒಂದು ಮಾತು ಇಲ್ಲ, ರೋಗಿಗಳಿಗೆ ಅಂದರೆ ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದರ ಸೌಂಡ್ ಇದರಿಂದಾಗಿ ಪೇಷಂಟ್ಗೆ ಸಮಸ್ಯೆ. ಈಗ ವೆಲ್ನಾಕಲ್ಲಲ್ಲಿ ಅಭಿವೃದ್ಧಿ ಆಗಲಿ, ಲೇಡಿ ಗೋಸೆನ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಇರುವಾಗಲೇ 4 ಫ್ಲೋರಿನ ಕಟ್ಟಡ ಕಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಅಲ್ಲಿ ಡಿಸ್ಟರ್ಬ್ ಆಗಿದೆ ಇಲ್ಲೋ ಅಂತ. ವೆಲ್ನಾಕಲ್ಲಿ ತುಂಬ ಅಭಿವೃದ್ಧಿಗಳು ನಿರಂತರ ಆಗ್ತಾ ಇದೆ. MRPL CSR ಫಂಡಿಂದ ನಮ್ಮದು ಲೇಡಿ ಗೋಸೆನ್ ಆಸ್ಪತ್ರೆ, ಇದು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಾನು ಹೇಳಿದ್ದು, ಖಾಸಗಿಯವ್ರದ್ದು ಬೇರೆ ಗೊತ್ತಿಲ್ಲ. ಪುತ್ತೂರಿನಲ್ಲಿ ಹೇಗೆ ಡಿಸ್ಟರ್ಬ್ ಆಗ್ತದೆ ಏನಂತ ಗೊತ್ತಿಲ್ಲ ನನಗೆ. ಈಗ ಶಾಸಕರದ್ದು ಅವರ ಅಭಿಪ್ರಾಯ ಹೇಗಿದೆ ಅಂದರೆ, ಇನ್ನು 300 ಅಥವಾ 350 ಬೆಡ್ ಆಸ್ಪತ್ರೆ ಮಂಜೂರಾದರೆ ಸೇಡಿಯಪ್ಪ ಜಾಗದಲ್ಲಿ ಮಾಡಬೇಕು, ಆಗ ಈ ಆಸ್ಪತ್ರೆ ಡಿಸ್ಟರ್ಬ್ ಆಗುತ್ತೆ, ಮತ್ತು ಭವಿಷ್ಯದಲ್ಲಿ ಇದನ್ನು ಲೇಡಿ ಗೋಸೆನ್ ಮಾದರಿಯಲ್ಲಿ ಮಾಡಬಹುದು ಅನ್ನೋದು ಅವ್ರ ಓಪನ್ ಹೇಳಿ. ಸರಿ, ಒಳ್ಳೆ ಚಿಂತನೆ, ನಿಮ್ಮ ಒಳ್ಳೆ ಚಿಂತನೆ. ಯಾಕಂದರೆ ಅಭಿವೃದ್ಧಿ ವಿಚಾರಗಳಿಗೆ ನಾಳೆ ಮಾಜಿ ಶಾಸಕರಿಗೆ ವಿರೋಧ ಇದ್ದಾರ ಅಥವಾ ಇಲ್ವಾ ಅನ್ನೋದು ಸ್ಪಷ್ಟೀಕರಣ ಇದ್ರೊಳಗೆ. ಅಭಿವೃದ್ಧಿಗೆ ನಾವು ಸಪೋರ್ಟಿ. ಮಂಗಳೂರಿನಾಗೆ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ MCH ಅಂತ ಹೇಳ್ತೇವೆ ಆಸ್ಪತ್ರೆ, ಪುತ್ತೂರಿನಲ್ಲಿ ಆಗೋದ್ರೆ ಸಂತೋಷ. ಅಂದರೆ ಸಪರೇಟಾಗಿ ಒಂದು ಹೆರಿಗೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಆರೋಗ್ಯಕ್ಕೆ ಬೇಕಾಗಿ ಒಂದು ಆಸ್ಪತ್ರೆ ಮಾಡಿದರೆ ಒಳ್ಳೆಯದು. ಅದು ಜಿಲ್ಲಾ ಕೇಂದ್ರ ಆದಾಗ ಅದು ಆಗಲೇಬೇಕು. ಜಿಲ್ಲಾ ಕೇಂದ್ರ ಆದಾಗ 2 ಆಸ್ಪತ್ರೆಗೆ ಅವಕಾಶ ಇದೆ, ಜಿಲ್ಲಾ ಕೇಂದ್ರಕ್ಕೆ ಪೂರಕವಾಗಿ ಆಗುತ್ತೆ. ನೀವು ಕೆಲವು ಪ್ರಾಜೆಕ್ಟ್ ಜಿಲ್ಲಾ ಕೇಂದ್ರಕ್ಕೆ ಪೂರಕವಾಗಿ ಮಾಡಿದ್ದೀರಿ. ಹೌದು, ಕ್ರಿಕೆಟ್ ಅಕಾಡೆಮಿ ಜಾಗ ಕೊಟ್ಟದಿರ್ಬೋದು, DRಗೆ ಜಾಗ ಎಲ್ಲ ನಿಮ್ಮ ಕಲ್ಪನೆ ಅದೇ ಪೂರಕ ಹೇಳಿ. ಸೊ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಆ ಥರ ಮಾಡ್ತಾ ಹೋಗ್ತಾ ಇದ್ದೇವೆ. ಅಂದರೆ ಒಟ್ಟು ಪುತ್ತೂರಿನ ಜನತೆ ಆಗೇನು ಬೇಡಿಕೆ ಇಟ್ಟಂದರೆ, ನಮಗೆ ಆಸ್ಪತ್ರೆ ಪುತ್ತೂರು ಸಿಟಿಯಲ್ಲೇ ಇರಬೇಕು, 5 ಕಿಲೋಮೀಟರ್ ದೂರದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಗ ಜನ ಬೇಡಿಕೆ ಇಟ್ಟಾಗ ನಾವು ಇದನ್ನೇ ಪ್ರಪೋಸ್ ಮಾಡಿದ್ದು. ಸರಿಯಾ? ಈಗ ಕೋರ್ಟ್ ಕೂಡ ಅಲ್ಲಿ ಹೋಗ್ತಾ ಉಂಟು. ಈಗ ಕೋರ್ಟ್ ಅನ್ನೋದು ಕೂಡ ಒಂದು ಅವಶ್ಯಕ ಕೇಂದ್ರ. ಇನ್ನು ಸಾವಿರಾರು ಜನ ಕೋರ್ಟಿಗೆ ಅಲ್ಲಿ ಹೋಗ್ತಾರೆ, ಮತ್ತೆ ಹತ್ರ ಅಲ್ಲ ಜನ ಅದಕ್ಕೆ ಒಪ್ಪಿಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸರಿ ಉಂಟು. ಈಗ ನೀವು ಮೆಡಿಕಲ್ ಕಾಲೇಜ್ ಆಗಲಿಕ್ಕಿಲ್ಲ, ಬಜೆಟ್ ಬರೀ ಘೋಷಣೆ ಮಾಡಿದ್ದು ಮಾತ್ರ ಅಂತ ಅನಿಸಿದೆ. ನಾನು ಕಾನೂನಿನ ಚೌಕಟ್ಟಲ್ಲಿ ಏನೇನು ಆಗಬೇಕು ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ನಾಳೆ ದುಡ್ಡು ಇಟ್ಟರೆ ನಾಳೆ ಆಗ್ತದೆ, ಅರ್ಥ ಆಯ್ತಾ? ಹಾಂ, ಅದೇ ಆಸ್ಪತ್ರೆಗೆ ಮೊದಲು ದುಡ್ಡು ಇಡಬೇಕು ಅಲ್ಲ, ಆಸ್ಪತ್ರೆಗೆ ಮೊದಲು ದುಡ್ಡು ಇಡಬೇಕು. ಆಸ್ಪತ್ರೆ ಆದಾಗ, ಯಾಕಂದರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಅನುಮತಿ ಕೊಡದೆ ಯಾವುದೇ ಒಂದು ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಅದೇ ಮಾತು ಹೇಳಿದ್ರು. ಆಸ್ಪತ್ರೆಗೆ
ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅವರು ಇಡ್ಬೋದಲ್ಲ? ಇಡ್ಬೋದು. ಈಗ ಮನಸ್ಸು ಮಾಡ್ತಾರಂತ ಇರೋದು, ಈಗ ಮನಸ್ಸು ಮಾಡ್ತಾರಂತ ಇರೋದು. ಸರಿಯಾ? ಇನ್ನೊಂದು ಕುಡಿಯುವ ನೀರಿನ ಯೋಜನೆ ಆಗ 50-50 ರೇಷಿಯೋದಲ್ಲಿ ಆಗ್ತದೆ. 50% ಸೆಂಟ್ರಲ್ ಗೌರ್ಮೆಂಟ್, 50% ಸೆಂಟ್ರಲ್ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. ಸರ್, ಇದು 1,100 ಕೋಟಿ ಅಂದ್ರೆ ಈಗ ಇದು ಕಡಬ ಮತ್ತು ಪುತ್ತೂರು ಯೋಜನೆ ಎರಡು ಸೇರಿ ಆಗುದು 1,100 ಕೋಟಿ. ಅದೇ ಆಗಿರ್ಬೋದಾ ಅಥವಾ ಗೊತ್ತಿಲ್ಲ, ಅದು ನಿಮ್ಮ ವಿವೇಚನೆಗೆ ಆಗ್ತದೆ. ಸಂಜೀವ್ ಮಠಂದವರು ಒಬ್ಬ ಶಾಸಕನಾಗಿ ಅನುದಾನ ತಂದದ್ದು 780 ಕೋಟಿ ಇಲ್ಲಿಗೆ. ಅಲ್ಲ ಸರ್, ಅದಕ್ಕೆ 240 ಕೋಟಿ ಯಾರು ಸರ್? ಗೊತ್ತಿಲ್ಲ ಸರ್. ಈಗ 780 ಕೋಟಿ ರೂಪಾಯಿ ನಿಮ್ಮ ಕಾಲದಲ್ಲಿ ಆಯ್ತು ಅಂತ ನೀವು ಹೇಳುದು. ಆದ್ರೆ ಮೇ 18, 2023ಕ್ಕೆ ಅದಕ್ಕೆ ಅನುಮೋದನೆ ಸಿಕ್ಕಿತ್ತು ಅನ್ನುವಂಥ ಒಂದು ಮಾತು ಇದೆ. ಅಂದ್ರೆ ನಿಮ್ಮ ಸರ್ಕಾರ ಹೋದ ಮೇಲೆ ಈ ಹೊಸ ಸರ್ಕಾರ ಬಂದ ಮೇ 20ಕ್ಕೆ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ನಾನು ಸುಳ್ಳು ಹೇಳಲಿಕ್ಕಿಲ್ಲ. 15/4/2023ಕ್ಕೆ ಸರ್ಕಾರಿ ಆದೇಶ ಆಗಿದೆ. ಸಾರಿ, ನಿಮಗೆ ಆ ಕಾಪಿ ಕೊಡಲಿಲ್ಲ. ಆ ಕಾಪಿಯಲ್ಲಿ ಉಂಟು ನೋಡಿ, ಸರ್ಕಾರಿ ಆದೇಶ. ಚುನಾವಣಾ ಸಂದರ್ಭದಲ್ಲಿ ಹೌದು, ಸರ್ಕಾರ ಇರಲಿಲ್ಲ ಅದಕ್ಕೆ. ಹೌದು, ಯಾರು ಬಸವರಾಜ ಬೊಮ್ಮಾಯಿ ಇದ್ದದಾಗ ಮುಖ್ಯಮಂತ್ರಿ, ಕೇರ್ ಟೇಕಿಂಗ್. ಆದರೆ ಆಗಬೇಕಿದ್ರೆ ಅದಕ್ಕೆ ಮೊದಲು ಪ್ರೋಸೆಸ್ ಆಗಿದೆ. 28/3/2022ಕ್ಕೆ ಏನು ಅದು ಪುಟ್ಟಪ್ ಆಗಿದೆ. 28/3 ಮಾರ್ಚಿಗೆ BJP ಸರ್ಕಾರ ಇರುವಾಗ, ಅರ್ಥ ಆಯ್ತಾ? ಆಗಲೂ ಕೇರ್ ಟೇಕಿಂಗ್ ಸರ್ಕಾರ ಇತ್ತು BJPಯೇ. ಸಿದ್ದರಾಮಯ್ಯನವರು 20 ಮೇ 2023ಕ್ಕೆ ಅಧಿಕಾರ ಸ್ವೀಕಾರ ಮಾಡೋದು. ಅಲ್ಲಿಂದ ನಮ್ಮ ಶಾಸಕರ ಅವಧಿ ಆರಂಭ ಆಗ್ತದೆ. ಇನ್ನೂ ಏನು ಹೆಚ್ಚೇಲಿಕ್ಕಿಲ್ಲ. ಈಗ ಆಮೇಲೆ ಬಹುಗ್ರಾಮ ಕುಡಿಯುವ ಯೋಜನೆಯಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಕುಡಿಯುವ ನೀರು ಇಲಾಖೆ ಹೇಳುವ ಪ್ರಕಾರ ಅಡಿಕೆ ವಲಯ, ಅಲಂಕಾರ ವಲಯ, ಕುಟುಂಬಡಿ ವಲಯ 3 ವಲಯ ಗುರುತಿಸಿದ್ದಾರೆ. ಅದರಲ್ಲಿ ಒಂದೊಂದು ಜನವಸತಿ ಕೇಂದ್ರಗಳು ಅಂತ ಗುರುತಿಸಿದ್ದಾರೆ. ಜನವಸತಿ ಕೇಂದ್ರಗಳನ್ನು ಒಂದು ಕ್ವಾರ್ಟರ್ಸ್ಗಳಿರ್ಬೋದು, ಒಂದೊಂದು ಬೈಲಿ ಇರ್ಬೋದು. ಇದನ್ನು ಜನವಸತಿ ಕೇಂದ್ರ ಅಂತ, ಹ್ಯಾಮ್ಲೆಟ್ ಅಂತೇಳಿ ಗುರುತಿಸೋದು. ಅಷ್ಟನ್ನು ಉಲ್ಲೇಖ ಮಾಡಿದ್ದಾರೆ, ಎಷ್ಟೆಷ್ಟು ಹ್ಯಾಮ್ಲೆಟ್ಗಳಿದೆ ಅಂತೇಳಿ. ಇದು ಮಾಡಬೇಕಿದ್ರೆ ಮೊದಲು ಆರಂಭದಲ್ಲಿ ಬಂಟ್ವಾಳ ತಾಲೂಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ರಮಾನಾಥಯ್ಯವರು ಮೊದಲು ಮಾಡಿದರು. ಮಾಡುವಾಗ 12 ಗ್ರಾಮವನ್ನು ಬಿಟ್ಟರು. 12 ಗ್ರಾಮವನ್ನು ಬಿಡಬೇಕಿದ್ರೆ ಆ 12 ಗ್ರಾಮದವರು ನನ್ನ ಮೇಲೆ ಒತ್ತಡ ತಂದರು. ಅದರಲ್ಲಿ ವಿಶೇಷವಾಗಿ ಅಳಿಕೆ ವಿದ್ಯಾಸಂಸ್ಥೆ, ಅದರಲ್ಲಿ ಅಳಿಕೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮೇಯ್ನ್ ಅಳಿಕೆ ಕೊಡಲಿಕ್ಕೆ ಕಾರಣ, ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ನೀರಿಲ್ಲ. ಅವರು ಮೊದಲು ಹೊರಟು ಹಾಗೆ ಹೇಳಿದರು, ಶಾಸಕರೇ ನೀವು ಪ್ರಯತ್ನ ಮಾಡಿದರೆ ಆಗ್ತದೆ, ನೀವು ಮುಂದುವರಿಸಿ, ನಮ್ಮದೊಂದು ಪ್ರಪೋಸಲ್ ಉಂಟು ಅಂತ ಹೇಳಿದ್ರು. ಅರ್ಥ ಆಯ್ತಾ? ನಾವು ಆ ಪ್ರಪೋಸಲನ್ನೇ ಮುಂದುವರಿಸಿ, ಅದು ಅಳಿಕೆ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು. ಆಗ ವಿಟ್ಲ ಪಟ್ಟಣ ಪಂಚಾಯತಿನವ್ರು ಹೇಳಿದರು, ನಮ್ಮದೊಂದು ಪ್ರಪೋಸಲ್ ಇದೆ, ಪಟ್ಟಣ ಪಂಚಾಯತಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ನೀರು ಕೊಡುವಂಥದ್ದು ಅಂತ. ನಗರಾಭಿವೃದ್ಧಿ ಇಲಾಖೆ ನಾನು ಹೋದಾಗ ನಮ್ಮಲ್ಲಿ ದುಡ್ಡಿಲ್ಲ, ನಾನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೇಳ್ತೇನೆ ಅಂತೇಳಿ ಅಲ್ಲಿಂದಲೇ ಫೋನ್ ಮಾಡಿದರು. ನಗರಸಭೆಯ ಆಗ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಿದ್ದರು ಅರುಣ್ ವಿಟ್ಲ, ಅವರ ಎದುರೇ ಕೂತ್ಕೊಂಡಿದ್ರು. ಸರ್, ಇದನ್ನು ನಿಮ್ಮ ಅವರೊಟ್ಟಿಗೆ ಹೇಳಿ, ನಿಮ್ಮ ಮ್ಯಾಚಿಂಗ್ ಗ್ರ್ಯಾಂಟ್ ನಮ್ದು ಎಷ್ಟು ನಾವು ಕೊಡ್ತೇವೆ ಅಂತೇಳಿ. ಹಾಗೆ ವಿಟ್ಲ ಪಟ್ಟಣ ಪಂಚಾಯತ್ ಕೂಡ ಇದಕ್ಕೆ ಹಾಗೆ ಸೇರಿಕೊಡಿ. ಇಲ್ಲದಿದ್ದರೆ ನೀವು ಕೇಳ್ಬೋದು, ನಗರಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಡಿಫರೆಂಟ್ ಆಗಿತ್ತು, ಸಪರೇಟ್ ಹೇಗೆ ಒಟ್ಟಿಗೆ ಆಯಿತು ಅಂತೇಳಿ. ಅರ್ಥ ಆಯ್ತಾ? ಯಾಕಂದರೆ ಪುತ್ತೂರು ನಗರಕ್ಕೆ ಜಲಸಿರಿ ಯೋಜನೆ ಸಪರೇಟ್ ಆಗಿದೆ, ಅದು ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ಇಲಾಖೆಯಿಂದ ಆಗ್ತಾ ಇದೆ. ಗ್ರಾಮಾಂತರಕ್ಕೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಗುವಂಥದ್ದು 50%. 50. ನಿಮ್ಮ ಒಂದು ಇನ್ನೊಂದು ಪುಟಪ್ಪ ಇದೆ, ಕಟಾಪು ಡ್ಯಾಮ್ ಇತ್ತು, ಅದು ಈಗ ಇದು ಮಾಡ್ತಾ ಇದ್ದಾರೆ. ಈಗಲೂ ಅದು ಜೀವಂತವಾಗಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರು ಮತ್ತು ನಮ್ಮ ಕೃಷಿಗೆ ನೀರಿಗೆ ಪೂರಕವಾಗಿರುವಂಥ ಪ್ರಪೋಸಲ್ಗಳಲ್ಲಿ ಡ್ಯಾಮ್ಗಳಲ್ಲಿ 2 ಇರುವಂಥದ್ದು. ಒಂದು ಉಪ್ಪಿನಂಗಡಿಯ ಸಂಗಮದಲ್ಲಿರುವಂಥದ್ದು, ಮತ್ತೊಂದು ಕಟಾರದ್ದು. ಬೇರೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಇಲ್ಲ. ಇದು ಅಧಿಕಾರಿಗಳು ನನಗೆ ಕೊಟ್ಟಂಥ ಮಾಹಿತಿ. ಉಪ್ಪಿನಂಗಡಿ ಅದೇ ಒಂದು ಸಂಗಮ, ಇನ್ನೊಂದು ಕಟಾರ. ಯಾಕಂದರೆ ನೇತ್ರಾವತಿ ನದಿ ಪೆರಿನ್ಸಿಯಲ್ ರಿವರ್ ಅಲ್ಲ, ಅದರಲ್ಲಿ ಬೇಸಿಗೆಯಲ್ಲಿ ನೀರು ಬತ್ತಿ ಹೋಗ್ತದೆ. ಅದರಲ್ಲಿ ಕುಡಿಯುವ ನೀರಿನ ಯೋಜನೆ ಆಗೋದಿಲ್ಲ. ಇಲ್ಲಿಂದ ಉಪ್ಪಿನಂಗಡಿಯಿಂದ ಮೇಲೆ, ಉಪ್ಪಿನಂಗಡಿಯಿಂದ ಕೆಳಗೆ ನೇತ್ರಾವತಿ ಅದು. ಹಾಗೆ ಈಗ ಹರಿಸ್ಪುಂಜವನ್ನು ಮಾಡ್ತಾರೆ, ಇಲ್ಲಿ ಅವರ ಅವಧಿಯಲ್ಲಿ ಆಯಿತು ಮುಗಿರಡ್ಕದಲ್ಲಿ. ಅಲ್ಲಿ ಕುಡಿಯುವ ನೀರಿನ ಯೋಜನೆ ಇಲ್ಲ, ಅದು ಗುರುವಾಯನಕೆರೆಯ ಕೆರೆಗೆ ನೀರು ಹಾಕಿ ಅಲ್ಲಿನ ಅಂತರ್ಜಲ ವೃದ್ಧಿಸುವಂಥ ಯೋಜನೆ.
ಅವರಿಗೂ ಕುಡಿಯುವ ನೀರಿನ ಯೋಜನೆ ಬೆಳ್ಳಿಯೂರು ಡ್ಯಾಮಿಂದ. ಅದೇ ಕಟ್ಟಡದೆಲ್ಲ ಆದರೆ ಮತ್ತೆ ಆಚೆಗೆ ಅಪ್ಪಿನ ಸಂಗಮದ ಆದರೆ ಮತ್ತೆ ಆಚೆ ಭಾಗದಲ್ಲಿ ನೀರು ನಿಲ್ಬೋದು. ಹೌದು, ನೀರು ನಿಲ್ಬೋದು, ಅಲ್ವಾ? ಮೊಗೇರ ತನಕ ಹೋಗ್ಬೋದು. ಯಾಕಂದರೆ ಪೆರೆನ್ಸಿಯಲ್ ದೇವರು ನಮ್ಮದು ಕುಮಾರಧಾರ. ಅದಕ್ಕೆ ಎಂತ ಹೇಳ್ತಾರೆ ಕನ್ನಡದಲ್ಲಿ ಪದ ಗೊತ್ತಿಲ್ಲ ನನಗೆ. ಸರ್ವಋತು ಹರಿಯುವುದ 365 ದಿವಸ ನೀರಿರುವಂಥ ನದಿಗಳು. ಏನು ಜೀವನದಿ, ಎರಡು ಜೀವನದಿ. ನಿಮಗೆ ಬಿಟ್ಟದ್ದು ಹೇಗೆ ಸರಿ. ಹಾಂ, ಇದು ಈ ಕುಡಿಯುವ ನೀರಿನ ಯೋಜನೆ 24x7 ಅಲ್ಲ. ಇವ್ರದ್ದು ಜಲಸಿರಿ 24x7. ಗ್ರಾಮಾಂತರದ್ದು ಪರ್ ಹೆಡ್ 55 ಲೀಟರ್ ನೀರು ಕೊಡುವಂಥದ್ದು ಪರ್ ಹೆಡ್. ಸರ್ ಇನ್ನೊಂದು, ನೀವು ನಿಮ್ಮ ಅವಧಿಯಲ್ಲಿ JJM ಬಂತು, 3 ಹಂತದ್ದು ಬಂತು ನಮ್ಮ 67 ಕೋಟಿದು ಬಂದಿದೆ. ಅದು ಈಗಲೂ ಕೂಡ ಆ JJM ಕಂಪ್ಲೀಟ್ ಕರೆಕ್ಟ್ ಆಗಿಲ್ಲ. ಈಗಲೂ ಅದರಲ್ಲಿ ಕಳಪೆ ಆಗ್ತದೆ, ಟ್ಯಾಂಕ್ ಸರಿ ಕಟ್ಟಲಿಲ್ಲ, ಕನೆಕ್ಷನ್ ಪೈಪ್ ಕೊಡ್ತದೆ. ಇದು ಇನ್ನೂ ಕೆಡಿಗೆ ಮೀಟಿಂಗ್ ಚರ್ಚೆ ಆಗ್ತದೆ. ಅದು ಯಾಕೆ ನೋಡಿ, ನಾನಿರುವಾಗ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ JJM ಇಂಜಿನಿಯರ್ಸ್ ನಮ್ಮ ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಂಟ್ರಾಕ್ಟ್ಗಳು ಕೊಡ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ವಿ. ಪಂಚಾಯತ್ ಅಧ್ಯಕ್ಷರ ಮೀಟಿಂಗ್ ಮಾಡ್ತಾಯಿದ್ವಿ. ಏನಾದರೂ ಕಳಪೆ ಉಂಟಾ, ಮತ್ತೊಂದುಂಟಾ, ಪ್ಲ್ಯಾನ್ ಎಸ್ಟಿಮೇಟ್ ಪ್ರಕಾರ ಮಾಡ್ತಾ ಇಲ್ವೋ ಅಂತೇಳಿ ಕಾಲಕ್ಕೆ ನಾವು ಅದನ್ನು ಗಮನಿಸ್ತಾ ಇದ್ದೆವು, ರಿವ್ಯೂ ಮಾಡ್ತಾಯಿದ್ದೆವು. ಈಗ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಅದರ ಬಗ್ಗೆ ನಾವು ಜನಪ್ರತಿನಿಧಿಗಳು ಗಮನ ಕೊಟ್ಟರೆ ಖಂಡಿತ ಅದನ್ನು ಸರಿ ಮಾಡಲಿಕ್ಕೆ ಸರಿ. ಮನೆಯವರಿಗೆ ತಲುಪಿಸಿದ್ದು ಇಲ್ಲ, ಅದು ಮೇನ್ ಪೈಪಿಂದ 15 ಮೀಟರ್ ಮಾತ್ರ ಅವರು ಈ ಪೈಪ್ ಅಲ್ಲ, ಅದು ಅಂದರೆ ಕೆಲವೆಡೆ ಗುಡ್ಡದಲ್ಲಿ ಹಾಕಿ ಹೊತ್ತು. ಅಲ್ಲ, ಅದು ಖಾಸಗಿ ಜಾಗದಲ್ಲಿ ಇವರಿಗೆ ಇದು ಮಾಡಲಿಕ್ಕೆ ರೈಟ್ ಇಲ್ಲ. ಖಾಸಗಿ ಜಾಗದಲ್ಲಿ ಅವರೇ ಕೊಂಡೋಗಬೇಕು ಅಂತ ಇರೋದು. ನಿಮ್ಮ ಕಂಪೌಂಡ್ ಒಳಗಡೆ ಅವರಿಗೆ ಬೇಕಾದಾಗ ನಾಳೆ ಎಲ್ಲಾದರೂ ಕಟ್ಟು ಮಾಡಿ ಇವರು ಇದು ಮಾಡಿದರೆ ಅದಕ್ಕೆ ಆ ರೀತಿಯ ಒಂದು ನಿಯಮ. ಅದು ನಗರದಲ್ಲಿ ಹಾಗೆ ಸರಿಯಲ್ಲ, ಗ್ರಾಮಾಂತರದಲ್ಲಿ ಹಾಗೆ, ಎಲ್ಲ ಕಡೆ ಹಾಗೆ. ಪಂಚಾಯತ್ ರಾಜ್ನಲ್ಲೂ ಅದೇ ಇದೆ. ಅದೇ, ಯಾಕಂದ್ರೆ ಅಲ್ಲಿವರೆಗೆ ಹೌದು. ಪೈಪ್ ಲೈನ್ ಬರುತ್ತೆ, ಅಲ್ಲಿಂದ ಅವರು ಮನೆಯ ಕೊಂಡೋಗ್ಬೇಕು. ಒಳಗೆ ತಗೊಳ್ಬೇಕಿದ್ರೆ ಅದು ಖಾಸಗಿ ತಗೊಳ್ಬೇಕು. ನಿಮಗೆ 3 ಮೀಟ್ರ್ ಇರ್ಬೋದು ಮನೆ ಒಳಗಡೆ ಹೋಗಬೇಕಿದ್ರೆ. ನನಗೆ 1 ಎಕರೆ, ನನ್ನದು 10 ಎಕರೆ ಜಾಗ ಉಂಟು, ನನಗೆ ಒಂದು ಪೈಪ್ ಲೈನ್ ಹೋಗಬೇಕು. ಅಷ್ಟಕ್ಕೆ ಇವರು ಮಾಡಲಿಕ್ಕೆ ಅವ್ರಿಗೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಜಲಸಿರಿ ಇನ್ನೂ ಕೂಡ ಅಪೂರ್ಣ ಸ್ಥಿತಿಯಲ್ಲಿದೆ. ಹೌದು, ಕರೆಕ್ಟ್. ಜಲಸಿರಿ ಇನ್ನೂ ಕೂಡ 100% ಆಗಿಲ್ಲ. ಜಲಸಿರಿ ಯಾಕಂದರೆ ಅದು 2 ಹಂತದಲ್ಲಿ ಆಯಿತು. ಪ್ರಥಮ ಹಂತದ್ದು ಕಂಪ್ಲೀಟ್ ಆಗಿದೆ, 2ನೇ ಹಂತದ್ದು ಆಗಲಿಲ್ಲ. ಒಟ್ಟು 67 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಜಲಸಿರಿಯಲ್ಲಿ ಇದು JJM ಅಲ್ಲಿ ಬಂದಿತ್ತು. ಜಲಸಿರಿದ್ದು ಅವರಿಗೆ 5 ವರ್ಷ ಮೇಂಟೈನ್ ಉಂಟು. ಇನ್ನು ನಗರದ್ದು 115 ಕೋಟಿದ್ದು ಈಗಲೂ ಅದು ಪೂರ್ತಿ ಆಗಲಿಲ್ಲ. ಬೇರೆ ಬೇರೆ ಸಮಸ್ಯೆ ಉಂಟು ನಗರದಲ್ಲಿ. ನಮ್ಮದು ಕೇಬಲಿದ್ದು ಸಮಸ್ಯೆ, ರಸ್ತೆಯದ್ದು ಸಮಸ್ಯೆ, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಅಲ್ಲಿ ಒಂದಷ್ಟು ಅಡೆತಡೆಗಳಾದ ಒಂದು DPR ಮಾಡುವಾಗ ಅದೇ ಮೊದಲಿದ್ದ ಹಳೆಯ PVC ಪೈಪ್ ನೆಟ್ವರ್ಕ್ ಇತ್ತು, ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ DPR ಅಷ್ಟು ಉಂಟು ಅಂತ. ಈಗ ಅದಕ್ಕೆ ಜಾಯಿನ್ ಮಾಡುವಾಗ ಈ ಪೈಪ್ ಹೊಡಿತದೆ, ಪೈಪ್ ಹೊಡೆತದೆ. ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ದುಡ್ಡಿಲ್ಲ, 10 ಕೋಟಿ ಇರಬೇಕಂತ. ಅಲ್ಲ, ಅದು ಆಗ ಯಾರಿಗೂ ಈ ಸಮಸ್ಯೆ ಗೊತ್ತಾಗಲಿಲ್ಲ. ಆಗ ನೀರಿನ ಪ್ರಮಾಣ ಕಡಿಮೆ ಇತ್ತು. ಮೊದಲು ಈಗಿನ ಪುತ್ತೂರಿನ ಜನಸಂಖ್ಯೆ ಎಷ್ಟು? ಸುಮಾರು 40-45 ಸಾವಿರ ಸಂಖ್ಯೆ ಉಂಟು. ಈ ಜಲಸಿರಿ ಯೋಜನೆ ಎಷ್ಟಕ್ಕೆ? 75,000 ಜನರಿಗೆ. ಇನ್ನೂ 30 ವರ್ಷ ಪುತ್ತೂರಿನ ಜನಸಂಖ್ಯೆ ಎಷ್ಟಾಗ್ತದೆ ಅದನ್ನು ಈಗಲೇ ಜಲಸಿರಿ ಯೋಜನೆಯಲ್ಲಿ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಓವರ್ ಹೆಡ್ ಟ್ಯಾಂಕ್ಗಳು ಎಷ್ಟು ಓವರ್ ಹೆಡ್ ಟ್ಯಾಂಕ್ಗಳನ್ನು ಮಾಡ್ತಾರೆ. ಅಲ್ಲಿ ಮುಂದಿನ 30 ವರ್ಷಕ್ಕೆ ಪುತ್ತೂರಿಗೆ ಎಷ್ಟು ನೀರು ಬೇಕು ಅದನ್ನು ಈಗಲೇ ಮಾಡ್ತಾರೆ. ಅಷ್ಟು ನೀರಿನ ಪ್ರೆಷರ್ ಬರುವಾಗ ಈ ಪೈಪು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ಯೋಚನೆ ಮಾಡಲಿಲ್ಲ ಆಗ. ಯಾವುದು ಆಗ ಏನು ಎಷ್ಟು ಕಡಿಮೆಯಲ್ಲಿ ಈ ಕಾಮಗಾರಿಯನ್ನು ಮಾಡ್ಬೋದು ಅಂತ ಯೋಚನೆ ಮಾಡೋದು. ಈ ರೀತಿಯ ಸಮಸ್ಯೆ ಆಗಿದೆ.